ಮಂಗಳೂರಿನ ಹೊರವಲಯದ ಬೈಕಂಪಾಡಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯ ಕಾಮಗಾರಿಯ ಹಿನ್ನೆಲೆ ಪಕ್ಕದಲ್ಲಿದ್ದ ಮೀನು ಮಾರುಕಟ್ಟೆಯ ಮೇಲ್ಛಾವಣಿಯನ್ನು ತೆಗೆದು ಮಾರುಕಟ್ಟೆಯನ್ನು ನೆಲಸಮ ಮಾಡಲು ಹೊರಟಿರುವುದು ಮೀನು ಮಾರಾಟ ಮಾಡುವ ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಐಸಿಸಿ ಕಾರ್ಯದರ್ಶಿ ಐವನ್ ಡಿಸೋಜಾರವರು 2 ವರ್ಷದ ಹಿಂದೆ ಎಂಎಲ್ಸಿಯಾಗಿದ್ದ ಸಂದರ್ಭ NH66 ಬೈಕಂಪಾಡಿಯಲ್ಲಿ ಮೀನುಗಾರ ಮಹಿಳೆಯರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಅನುದಾನ ನೀಡಿ ನಿರ್ಮಿಸಲ್ಪಟ್ಟ ಬೈಕಂಪಾಡಿ ಮೀನು ಮಾರುಕಟ್ಟೆ ಇದಾಗಿದ್ದು, ಈಗ ಸರ್ವಿಸ್ ರಸ್ತೆ ಕಾಮಗಾರಿಯ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ನೀಡದೆ ಏಕಾಏಕಿ ಮೀನು ಮಾರುಕಟ್ಟೆಯ ಮೇಲ್ಛಾವಣಿಯನ್ನು ತೆಗೆದು ಮಾರುಕಟ್ಟೆಯನ್ನು ಧ್ವಂಸ ಮಾಡಲು ಹೊರಟಿರುವುದು ಮೀನು ಮಾರಾಟ ಮಾಡುವ ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕೊಟ್ಟಿಗೆ ಒಂದು ಮಾರ್ಕೆಟ್ ಇಂದ ಇದೆ ಒಂದು ಎಲ್ಲಿಯಲ್ಲ ಸ್ವಲ್ಪ ಎಲ್ಲ ಮಲ್ತು ಕೊಡ್ತೇವೆ ಒಂದು ದೊಂಬುಲ ಬಡ್ಸಲ್ಲ ಪೂರಲ್ಲ ಪಕ್ಕದಾಲೆಗೆ ಕೇನು ಚಕಲ್ಲ ಈತ ಕಣ್ಣಿನ ಮೀನು ಗಿರಕಿಲ್ಲ ಬರೋದಿತ್ತು ಮಾರ್ಗ ದಾಲದ ಅಂತ ಎಲ್ಲಿ ಎಂಚ ಮಾಡ್ಬೋದು ಭಾರಿ ಬಂಗ ಆತನು ಚಲಿಕ್ ಎಗಲೆ ಕಟ್ ಮಲ್ಪರ್ನೆ ಹಾಪುಜಿ ಕೈ ಪುರ ಉಂಡಾಪಿನೇಟು ಬರ್ಸು ದೊಂಬುಡು ಕುಲ್ಲರೆ ಹಾಪುಜಿ ಮಂಡೆ ಪುಡ ಉನೇಟು ಇಲ್ಲಿ ದಾರೆ ಮಲ್ಪು ಸರ್ ಏರಣ್ಣಲ್ಲ ಒಂಜಿ ಎಗಲೆ ಪಾಪದ ಕಲೆ ಒಂಜಿ ಎಲ್ಲೇ ಮಲ್ತು ಕೊಡ್ತೈತೆ ಪಕ್ಕದಾಲೆ ಜನ ಬೆಂದು ತಿಂಪಿನ ಈ ಬಗ್ಗೆ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳ್ಳಾಯಿ ಅವರು ಮಾತನಾಡಿ 2 ವರ್ಷಗಳ ಹಿಂದೆ ಮೀನು ಮಾರಾಟ ಮಾಡುವ ಹೆಂಗಸರಿಗಾಗಿ ನಿರ್ಮಿಸಲ್ಪಟ್ಟ ಈ ಮಾರುಕಟ್ಟೆಯನ್ನು ಈಗ ಏಕಾಏಕಿ ಡೆಮಾಲಿಷ್ ಮಾಡಲು ಹೊರಟಿರುವುದು ಸರಿಯಲ್ಲ. ಮಳೆ, ಗಾಳಿ, ಕೊರೋನಾದಂತಹ ಈ ಸಂದರ್ಭದಲ್ಲಿ ಕಷ್ಟದಿಂದ ಜೀವನ ನಡೆಸುವ ಈ ಬಡ ಮಹಿಳೆಯರ ಕಷ್ಟವನ್ನು ಅಧಿಕಾರಿಗಳು ಮತ್ತು ಅಧಿಕಾರದಲ್ಲಿರುವವರು ಆಲಿಸಬೇಕು ಎಂದು ಹೇಳಿದರು. ಈಗಾಗಲೇ ಬೈಕಂಪಾಡಿಯಲ್ಲಿ ನಾವು ನೋಡಿದ್ದೇವೆ, ಐವನ್ ಡಿಸೋಜ ಅವರು ಮೀನು ಮಾರುವ ಹೆಂಗಸರಿಗಾಗಿ ಬೇಕಾಗಿ ಒಂದು ಮಾರ್ಕೆಟನ್ನು ಮಾಡಿದರು 2 ವರ್ಷದ ಹಿಂದೆ. ಆದರೆ ಏಕಾಏಕಿಯಾಗಿ ಹೈವೇಯವರು ಏನು ಪ್ಲಾನಿಂಗ್ ಇಲ್ಲದೆ ಇವರನ್ನು ಇಲ್ಲಿಂದ ಎಬ್ಬಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮಳೆ ಇದೆ, ಗಾಳಿ ಇದೆ, ಇನ್ನೊಂದು ಕಡೆ ಕೊರೋನಾ ಇದೆ. ಇಂಥ ಸಂದರ್ಭದಲ್ಲಿ ಇವರು ಕಷ್ಟದಲ್ಲಿ ಇವರ ಜೀವನ ಮೀನು ಮಾರಾಟ ಮಾಡಿ ಸಾಗಿಸ್ತಾ ಇರುವಾಗ ಏಕಾಏಕಿ ಇದರ ಮೇಲ್ಛಾವಣಿಯನ್ನು ತೆಗೆದು ಇದನ್ನು ಡೆಮಾಲಿಷ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅಧಿಕಾರ ಆಡಳಿತ ಮಾಡುವವರು ದಯವಿಟ್ಟು ಇದನ್ನು ಗಮನಿಸಿ ಇವರಿಗೆ ನ್ಯಾಯ ಒದಗಿಸಿಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.